ಪುತ್ತೂರು ತಾಲೂಕಿನ ಕೇಪೂಲ್ ಎಂಬಲ್ಲಿ ಅಪ್ಪಿ ನಾಯ್ಕಿಯವರು ಅನಾರೋಗ್ಯ ಪೀಡಿತರಾಗಿ ಒಂಟಿ ಜೀವನ ಸಾಗಿಸ್ತಿದ್ದರು. ನಮ್ಮ ಬೊಲ್ವರಿನ ಹರೀಶ್ ಗೌಡ್ರು ಎನ್ನುವರು ನಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಗೆ ಇವರ ಒಂದು ಕಷ್ಟದ ದಿನಗಳ ಬಗ್ಗೆ ಒಂದು ಮಾಹಿತಿ ಕೊಟ್ಟರು. ಕೂಡಲೇ ನಾವು ಅವರ ಜೊತೆಗೆ ಧಾವಿಸಿ ಬಂದು ಅವರ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಅವರ ಸಂಬಂಧಿಕರು ಯಾರಾದರೂ ಇದ್ದು ಹುಡುಕ್ತಾ ಹೋಗುವಾಗ ಯಾರೂ ಇರಲಿಲ್ಲ, ಅವರಿಗೆ ಸಿಕ್ಕಿಲ್ಲ, ನಮಗೆ ಯಾರು ಇಲ್ಲ ಅವರು. ಆ ಕಾರಣ ಮತ್ತೆ ನಾವು ಬೇರೆ ಬೇರೆ ಆಶ್ರಮಗಳಿಗೆಲ್ಲ ಭೇಟಿ ಕೊಟ್ಟಾಗ ಅವರಿಗೆ ನಡಿಲಿಕ್ಕೆ ಆಗದ ಕಾರಣ ಅವರ ಅಸಹಾಯಕತೆಯನ್ನು ಕೂಡ ಹೇಳಿದರು ಆಶ್ರಮದವರು. ನಮಗೂ ಕೂಡ ಸಮಸ್ಯೆ ಇದೆ, ನೀವೇನಾದರೂ ಆಸ್ಪತ್ರೆಗೆ ಸೇರಿಸ್ಕೊಂಡ್ರೆ ಅವರು ಹುಷಾರಾದರೆ ನಮ್ಮಲ್ಲಿಗೆ ತನ್ನಿ ಅಂತ. ಆಗ ನಮ್ಮ ಆತ್ಮೀಯರಾದ ಉಮೇಶ್ ನಾಯ್ಕರು ನನಗೊಂದು ಕಾಲ್ ಬಂತು ಅವ್ರದ್ದು. ಅವರಿಗೆ ಯಾರೋ ಒಂದು ವಿಚಾರ ಹೇಳಿದ್ದು. ಕೂಡಲೇ ಅವರು ನನಗೆ ಕಾಲ್ ಮಾಡಿದಾಗ ನಾನು ಅವರ ಜೊತೆಗೆ ನಿನ್ನೆ ರಾತ್ರಿ ಬಂದು ಅವರು ಕೂಡ ತುಂಬ ಪ್ರಯತ್ನ ಪಟ್ಟು ಎಲ್ಲ ಇಲಾಖೆಗಳನ್ನು ಸಂಪರ್ಕಿಸಿ ಬೇಕಾದಷ್ಟು ಮಾಹಿತಿಯನ್ನು ಪಡ್ಕೊಂಡು ಅವರು ನಮ್ಮ ಜೊತೆಗೆ ಬಂದು ರೋಟ್ರಿ ಇವರು ಕುಸುಮದವರು ರೋಟ್ರಿ ಯುವದ ಅಧ್ಯಕ್ಷರು ಬಂದರು. ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಮರಾಠಿ ಸಂರಕ್ಷಣಾ ನಮ್ಮ ಎಲ್ಲ ಸದಸ್ಯರು ಸಂಚಾಲಕರು ಬಂದಿದ್ದಾರೆ, ಎಲ್ಲ ಇಲಾಖೆಯವರು ಇದ್ದಾರೆ. ಇವತ್ತು ನಾವು ಅವರನ್ನು ಒಂದು ವ್ಯವಸ್ಥಿತವಾಗಿ ಅವರಿಗೆ ಅವರ ಆರೋಗ್ಯದ ವಿಚಾರವಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕಾರ್ಯಕ್ರಮವನ್ನು ಈಗ ಮಾಡ್ತಾ ಇದ್ದೇವೆ. ಒಳ್ಳೆಯದಾಗಿ ನಾವು ರೋಟರಿ ಕ್ಲಬ್ ಪುತ್ತೂರು ಯುವದಿಂದ ಸುಮಾರು ಈಗಾಗಲೇ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಉಮೇಶ್ ನಾಯ್ಕ ಅವರ ಮುಖಾಂತರ ಸಮಾಜಮುಖಿ ಸೇವೆಯನ್ನು ಮಾಡ್ತಾ ಸುಮಾರು ಈ ಥರ ನಿರ್ಗತಿಕರನ್ನು ನಾವು ಅವರಿಗೆ ಒಂದು ಮುಕ್ತಿ ಸಿಗುವಂಥ ಒಂದು ಜಾಗಕ್ಕೆ ಸೇರಿಸುವಂಥ ಒಂದು ತುಂಬ ಹಮ್ಮಿಕೊಂಡಿದ್ದಾರೆ. ಪುನರ್ವಸತಿ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ ಒಂದು 150ಕ್ಕಿಂತ ಅಧಿಕ ಮಂದಿಯನ್ನು ಅವರ ಪುನರ್ವಸತಿ ಕೇಂದ್ರಗಳಿಗೆ ಇದು ಮಾಡಿ ಅವ್ರಿಗೆ ಒಳ್ಳೆ ಲೈಫನ್ನು ಕೊಟ್ಟಿದ್ದೇವೆ ಈಗಾಗಲೇ. ಅದು ನಮ್ಮ ರೋಟರಿ ಮುಖಾಂತರ ಮತ್ತು ಎಲ್ಲ ಇಲಾಖೆ ಮುಖಾಂತರ ಈಗಾಗಲೇ ನಡೀತಾ ಇದೆ. ಹಾಗೆ ಇನ್ನು ಮುಂದಕ್ಕೆ ಆ ಥರ ಯಾರು ಕೂಡ ಇರೋದ್ರೆ ನಾವು ಬಂದಾಗ ನಾವು ಅದಕ್ಕೆ ತಕ್ಷಣ ಸ್ಪಂದಿಸಿಕೊಂಡು ಮುಂದಿನ ಇದನ್ನು ಮಾಡ್ತಾ ಇರ್ತೀವಿ ನಾವು. ನಮಸ್ಕಾರ. ಇದು ತಾರಿಗುಡ್ಡೆ ಅಂತ ಹೇಳುವಂಥ ಒಂದು ನಿರ್ಜನ ಪ್ರದೇಶದಲ್ಲಿ ಅಪ್ಪಿ ನಾಯ್ಕ ಅಂತ ಹೇಳುವಂಥ ಸುಮಾರು 75ರಿಂದ 80 ವರ್ಷ ವಯೋಮಾನದ ಒಂದು ಒಂಟಿ ಮಹಿಳೆ ನಿರ್ಗತಿಕ ಅನಾಥ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಕೊಟ್ಟವರು ಹರೀಶ್ ಅವರು. ಇವರನ್ನು ಅನೇಕ ವರ್ಷಗಳಿಂದ ಲಾಲನೆ ಪಾಲನೆ ಮಾಡ್ತಾ ಅವರ ಸುಖ ದುಃಖಗಳನ್ನು ನೋಡ್ತಾ ಬಂದವರು ಹರೀಶ್ ಅವರು. ಈಗ ಇತ್ತೀಚಿನ ಎಷ್ಟು ಸಮಯದಿಂದ ಅವರು 1-2 ತಿಂಗಳಿಂದ ಅವರು ಮಲಗಿದಲ್ಲೇ ಆಗಿದ್ದರು. ಹಾಗೆ ಸೊ ಅವರನ್ನು ಮಲಗಿದಲ್ಲೇ ಅಂತ ಹೇಳಿದರೆ ಅಲ್ಲ, ಶೌಚ ಕೂಡ ಅವರು ಮಲಗಿದಲ್ಲೇ ಮಾಡ್ತಾಯಿದ್ರು. ಅವ್ರಿಗೆ ಊಟದ ವ್ಯವಸ್ಥೆಗಳನ್ನೆಲ್ಲ ಇವರೇ ಲೀನಾ ಟೀಚರು ಮತ್ತು ಸಂಧ್ಯಾ ಅವರು ಇವರೆಲ್ಲ ಮಾಡಿಕೊಂಡು ಅವರನ್ನು ಬದುಕಿಸಿದ್ದಾರೆ ಇಷ್ಟ ತನಕ. ಈಗ ಅವರನ್ನು ನಾವು ನಮಗೆ ಮುಖ್ಯವಾಗಿ ನಮಗೊಂದು ಧೈರ್ಯ ಆನೆಬಲ ಬಂದದಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವರ ಒಂದು ತುರ್ತು ಸ್ಪಂದನೆಯಿಂದಾಗಿ ಇವರನ್ನು ಈಗ ನಾವು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ನಾವು ದಾಖಲು ಮಾಡ್ತಾಯಿದ್ದೇವೆ. ಮತ್ತು ಅಲ್ಲಿ ದಾಖಲೆ ಮಾಡಿ ಅವರಿಗೆ ನಡಿಲಿಕ್ಕೆ ಆಗಲಿಕ್ಕೆ ಅಷ್ಟು ಮಾಡಿದ ನಂತರ ಅವರನ್ನು ಪುನರ್ವಸತಿ ಕೇಂದ್ರಕ್ಕೆ ನಾವು ತಲುಪಿಸುವಂಥ ಕಾರ್ಯ ಮಾಡ್ತೇವೆ. ಇದಕ್ಕೆ ನಮಗೆ ದೊಡ್ಡ ಸಾಥ್ ನೀಡಿದವರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಮರಾಠಿ ಸಂಘ, ಜಿಲ್ಲಾ ಮತ್ತು ತಾಲೂಕು ಸಂಘದವರೆಲ್ಲರೂ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ಮಹಿಳಾ ಪೊಲೀಸ್ ಠಾಣೆ ಅವರ ಸಿಬ್ಬಂದಿಯವರು ಕೂಡ ಬಹಳ ನಮಗೆ ಸ್ಪಂದಿಸಿದ್ದಾರೆ. ಅವರು ಕೂಡ ಇಲ್ಲಿ ಮಂಜುಳಾ ಮೇಡಮ್ ಅವರು ಬಂದಿದ್ದಾರೆ. ರೋಟರಿ ಯುವದ ಪದಾಧಿಕಾರಿಗಳು ಅಧ್ಯಕ್ಷರಾದ ಕುಸುಮ್ ಅವರು, ಕಾರ್ಯದರ್ಶಿಯಾದ ಅಭಿಷ್ ಸಪ್ತಗಿರಿ ಇವರೆಲ್ಲ ಬಂದು ಎಲ್ಲರ ಸಹಕಾರದಲ್ಲಿ ಮತ್ತು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಯದುರಾಜ್ ಅವರ ಸಹಕಾರ ಇದೆ. ಮತ್ತು 108 ಆ್ಯಂಬುಲೆನ್ಸ್ ಇವರ ಸಕಾಲಿಕವಾದಂಥ ಸ್ಪಂದನೆಯಿಂದಾಗಿ ಈ ಒಂಟಿ ಅನಾಥ ಮಹಿಳೆ ಅಪ್ಪಿ ನಾಯ್ಕ ಇವರನ್ನು ನಾವೀಗ ಚಿಕಿತ್ಸೆಗಾಗಿ ದಾಖಲು ಮಾಡ್ತಾಯಿದ್ದೇವೆ ಮತ್ತು ಪುನರ್ವಸತಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಎಲ್ಲ ಸಕಾಲಿಕವಾಗಿ ನಮಗೆ ಸಹಕಾರ ಕೊಟ್ಟ ಎಲ್ಲ ಸಂಘ ಸಂಸ್ಥೆಗಳಿಗೆ, ಎಲ್ಲ ಇಲಾಖೆಗಳಿಗೂ ಕೂಡ ಗೌರವಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿವಸ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ಶ್ರೀಮತಿ ಮಂಗಲಕಾಳೆ ಇವತ್ತು ನಾವಿಲ್ಲಿ ಅಪ್ಪಿ ಅನ್ನೋರು ವೃದ್ಧಿಯನ್ನು ಇವತ್ತು ರೆಸ್ಕ್ಯೂ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಈ ರೆಸ್ಕ್ಯೂಗೆ ನಮಗೆ ಸಹಕರಿಸಿದ ನಮ್ಮ ರೋಟ್ರಿ ಇದ್ದಿರ್ಬೋದು ಅಥವಾ ಮರಾಠ ಸಂಘದ ಪದಾಧಿಕಾರಿಗಳು ಮತ್ತು ಪೊಲೀಸರು ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರದ್ದು ಕೂಡ ಮುಖ್ಯವಾಗಿದೆ ಪಾತ್ರ. ಯಾಕೆ ಅಂತ ಹೇಳಿದರೆ ನಮಗೆ ಇಲ್ಲಿ ಬಂದಾಗ ವಿಸಿಟಿಂಗ್ ಅಂತ ಬಂದಾಗ ನಮಗೆ ಹೆಲ್ತಿನಿಂದ ನಮಗೆ ಗೊತ್ತಾಗಿದ್ದು, ಅದೇ ಥರ ನಮ್ಗೆ 3 ದಿನ ಹಿಂದೆ ಗೊತ್ತಾಗಿದೆ ಈ ವಿಷಯ. ಸೊ ಅಲ್ಲಿಂದ ಇಲ್ಲಿವರೆಗೂ ಇವರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸತತವಾಗಿ 2 ದಿನ ಇಲ್ಲಿಗೆ ಬಂದು ಅವರಿಗೆ ಊಟದ ಉಪಚಾರ ಇದ್ದಿರ್ಬೋದು, ಅವರ ಸ್ವಚ್ಛತೆ ಇದ್ದಿರ್ಬೋದು, ಅದನ್ನೆಲ್ಲ ಅವರೇ ಕೂಡ ವೈಯಕ್ತಿಕವಾಗಿ ಅವರೇ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಈ ಎಲ್ಲರ ಜಂಟಿ ಸಹಾಯ ಹಾಗೂ ಸಹಕಾರದಿಂದ ಇವತ್ತು ಅವರಿಗೆ ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ತಾಲೂಕು ಅಥವಾ ಅಲ್ಲಿ
ಚಿಕಿತ್ಸೆ ಸಿಗಲಿಲ್ಲ ಅಂತ ಹೇಳಿದಾಗ ಅವರನ್ನು ಅಲ್ಲಿಗೆ ಇಲ್ಲಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋದು ಅಂತ ಹೇಳ್ಕೊಂಡು ನಾವೆಲ್ಲ ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಸೊ ಇವತ್ತಿನ ಈಗ ಸಹಕಾರ ನೀಡಿದಂಥ ಎಲ್ಲ ರೋಟ್ರಿ ಹಾಗೂ ದಕ್ಷಿಣ ಕನ್ನಡದ ಮರಾಠಿ ಸಂಘದ ಎಲ್ಲರಿಗೂ ಕೂಡ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ನಮ್ಮ ಇಲಾಖೆ ಸಿಬ್ಬಂದಿಯವರಿಗೂ ನಾನು ಈ ಒಂದು ಹಾಗೂ ಮಹಿಳಾ ಠಾಣೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಲೀನಾ ಡಿಸೋಜಾ. ನಾನು ಜಿಡೆಕಲ್ಲಿ ಅಂಗನವಾಡಿ ಕಾರ್ಯಕರ್ತೆ. ನಮಗೆ ನಮ್ಮ ಇಲಾಖೆಯಿಂದ 3 ದಿನದ ಮುಂಚೆ ನಮಗೆ ಮಾಹಿತಿ ಸಿಕ್ಕಿತು. ಅದರ ಮುಂಚೆ ಹೆಲ್ತಿನವರು ಬಂದಿದ್ದರಂತೆ. ಅವರ ಮುಖಾಂತರ ನಮ್ಮ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆಗೆ ಮಾಹಿತಿ ಸಿಕ್ಕಿತು. ಅಲ್ಲಿಂದ ನಮಗೆ ನಮ್ಮ ಮೇಲ್ವಿಚಾರಕರು ಯಶೋಧ ಮೇಡಮ್ ನಮಗೆ ತಿಳಿಸಿದರು, ಅದು ಯಾರು ಏನಂತೇಳಿ ಒಮ್ಮೆ ನೋಡಿ ಅಂತೇಳಿ. ಆವಾಗ ನಾನು ಮತ್ತು ನಮ್ಮ ಕಾರ್ಯಕರ್ತೆ ಕೇಪುಲಿನ ಸಂಧ್ಯಾನವರು ಬಂದು ವಿಚಾರಿಸಿದೆವು. ವಿಚಾರಿಸಿ ನೋಡುವಾಗ ಈ ಮನೆ ಅಂತೇಳಿ ನಮಗೆ ಗೊತ್ತಾಯಿತು. ನಾವು ಬಂದು ನೋಡುವಾಗ ಅವರ ಪರಿಸ್ಥಿತಿ ತುಂಬ ವಿಕೋಪವಾಗಿತ್ತು. ಆದರೂ ನಾವು ನಮ್ಮ ಮಾನವೀಯತೆಯನ್ನು ನೋಡಿ, ನಮ್ಮ ಒಂದು ಅಮ್ಮನಾಗಿ ನೋಡಿ ನಾವು ಅವರ ಶುಚಿಯನ್ನು ಕ್ಲೀನನ್ನು ಮಾಡಿ ಅವರಿಗೆ ಊಟ ಕೊಟ್ಟು ಬಾಯಿಗೆ ಅವರನ್ನು ಕೂತ್ಕೊಳಿಸಿ ಎಲ್ಲವನ್ನು ಕ್ಲೀನ್ ಮಾಡಿ ನಾವು ಅವರನ್ನು ಪುನಃ ಹಾಗೆಯೇ ಮಲಗಿಸಿ ಒಂದು ಮಾತ್ರೆ ಎಲ್ಲ ಕೊಟ್ಟು ಹೋಗಿದ್ದೆವು. ನಿನ್ನೆ 1 ದಿನ ಬಿಟ್ಟು ಇವತ್ತು ಪುನಃ ನಾವು ಬೆಳಿಗ್ಗೆ ಬಂದೆವು. ಬೆಳಿಗ್ಗೆ ಬರುವಾಗ ನೆರೆಕರೆಯವರು ಅವರಿಗೆ ತಿಂಡಿಯನ್ನು ತಂದು ಇಟ್ಟಿದ್ದರು, ಚಹಾವನ್ನು ತಂದು ಇಟ್ಟಿದ್ದರು. ಆದರೂ ನಾವು ಅವರನ್ನು ಹಾಗೆ ಇತ್ತು, ಅವರಿಗೆ ಮಲಗಿದಿಂದ ಕುಡಿಲಿಕ್ಕೆ ಆಗೋದಿಲ್ಲ. ಹಾಗೆ ನಾವಿಬ್ಬರು ಸೇರಿ ಅವರನ್ನು ಕೂತ್ಕೊಳಿಸಿ ಅವರ ಹತ್ರ ಮಾತಾಡಿ ಅವರಿಗೆ ತಿಂಡಿಯನ್ನು ನಾನು ಬಾಯಿಗೆ ಕೊಟ್ಟೆ, ಚಹಾ ಕುಡಿದ್ರು, ಮತ್ತು BPಯ ಮಾತ್ರೆ ಕೊಟ್ಟೆ, ಹಾಗೆಯೇ ನಮ್ಮ ಇದು ಟಾನಿಕ್ ಮದ್ದು ಕೊಟ್ಟೆ. ಹಾಗೆ ಅವರ ಹತ್ರ ತುಂಬ ಮಾತಾಡಿ ನಾನೀಗ ಬರ್ತೇನೆ, ನಿಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಅಂತ ಹೇಳುವಾಗ ಅವರು ನಮ್ಮೊಟ್ಟಿಗೆ ಹೊರಡಿದ್ರು, ನೀವು ಇದ್ದೀರಲ್ಲ ನಾವು ಬರ್ತೇವೆ ಅಂತೇಳಿ. ಅದರಿಂದ ಹಾಗೆಯೇ ನಾವು ಮಾತಾಡುವಾಗ ನಮಗೆ ಇಲಾಖೆಯಿಂದ ಸುದ್ದಿ ಬಂತು, ಎಲ್ಲರೂ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ನಾವು ಕೂಡ ಬರ್ತೇವೆ ಅಂತ. ಆದರೆ ನಮಗೆ ಇಲಾಖೆಯವರು ಸಹಕಾರ, ನಮ್ಮ ಈ ಒಂದು ಸೇವೆಗೆ ನಮ್ಮ ಇಲಾಖೆ ಇದಕ್ಕೆ ಸ್ಪಂದನ ನೀಡಿದೆ. ಆದ್ದರಿಂದ ಎಲ್ಲ ನಮ್ಮ ರೋಟರಿ ಕ್ಲಬ್ಬಿನವರಾಗಲಿ ಮರಾಠಿ ಸಂಘದವರಾಗಲಿ ಎಲ್ಲರೂ ಬಂದು ಉಪಸ್ಥಿತಿಯಲ್ಲಿ ನಾವು ನಮ್ಮ ಅಪ್ಪಿ ಅಮ್ಮನನ್ನು ನಾವೀಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇವೆ. ಅದರಿಂದ ಎಲ್ಲ ಬಂದ ಸಿಬ್ಬಂದಿ ನಮ್ಮ ಪೊಲೀಸ್ ಇಲಾಖೆಯವರಿಗೂ ಎಲ್ಲರಿಗೂ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.